ಕುಡ್ಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಬೊಕ ಯುವ ಸಬಲೀಕರಣ ದಕ್ಷಿಣ ಕನ್ನಡ ಜಿಲ್ಲಾ ಕ್ರೀಡಾ ಇಲಾಖೆ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಬೊಕ ವಾಲಿಬಾಲ್ ಅಸೋಸಿಯೇಷನ್ದ ಒಟ್ಟು ಸೇರಿಗೆಡು ಕುಡ್ಲ ತಾಲೂಕು ಮಟ್ಟದ ವಾಲಿಬಾಲ್ ಪಂತಗೊಬ್ಬು ಇಂಚಾಗಿ ಕುಡ್ಲದ ಮಂಗಳ ಕ್ರೀಡಾಂಗಣ ನಡೆತನು. ಕುಡ್ಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ದ ಒಟ್ಟು ಸೇರಿಗೆಡು ಕುಡ್ಲ ತಾಲೂಕು ವಾಲಿಬಾಲ್ ಚಾಂಪಿಯನ್ಶಿಪ್ 2023 ಮಂಗಳ ಕ್ರೀಡಾಂಗಣಡುಪ್ಪುನ ವಾಲಿಬಾಲ್ ಮೈದಾನಡ್ ನಡಪಾಯರು. ಕಾರ್ಯಕ್ರಮದ ಪಾಲ್ಪಡೆಯಿನ ಅತಿಥಿಲೆಗ್ ದೈನು ಕೊರ್ಪನ ಮೂಲಕ ಎತ್ಕೊಂಡರು. ಈ ವೇದಿಕೆಯಲ್ಲಿ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಕುಡ್ಲ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಎಚ್ಆರ್ ಪಂತಗೊಬ್ಬುನ ಉದಿಪನ ಮಲ್ತದ್ದು ಶುಭ ಹಾರೈಸಿರು. ಮಕ್ಕಳೇ, ತಾವುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಗೆದ್ದೆ ಎಂದು ಬೀಗುವುದು ಬೇಡ, ಸೋತೆ ಎಂದ ಬೇಸರ ಮಾಡಿಕೊಳ್ಳುವುದು ಬೇಡ. ಹಾಗಾಗಿ ಎರಡನ್ನೂ ಕೂಡ ನಿಜವಾದ ಆಟಗಾರ ಅಂದರೆ ಆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂಥ ಗುಣವನ್ನು ನಾವು ಹೊಂದಿರಬೇಕಾಗ್ತದೆ. ಮಕ್ಕಳೇ, ಈ ಕ್ರೀಡಾಕೂಟದಲ್ಲಿ ತಾವುಗಳು ಭಾಗವಹಿಸಿದ್ದೀರಿ. ನೀವು ಯಾವುದೇ ಕ್ರೀಡೆಯನ್ನು ತೆಗೆದುಕೊಳ್ಳಿ, ನೀವು ಸತತ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಲೂ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ನಾವು ಕ್ರೀಡೆಯಲ್ಲಿ ಗೆಲ್ಲಬೇಕು ಎಂದಾಗ ಆಟ ಯಾವಾಗ ನಾವು ಕ್ರೀಡಾಕೂಟಕ್ಕೆ ಹೋಗಬೇಕು ಆ ಒಂದು 2-3 ದಿನ ತಯಾರಿಯನ್ನು ಮಾಡಿದರೆ ಖಂಡಿತವಾಗೂ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಾವು ಯಶಸ್ಸನ್ನು ಗಳಿಸಬೇಕು ಅಂದರೆ ಖಂಡಿತವಾಗೂ ನೀವು ನಿರಂತರ ಅಭ್ಯಾಸವನ್ನು ಮಾಡ್ಕೋಬೇಕು. ನಿಮ್ಮ ಊರು ಅಥವಾ ನಿಮ್ಮ ಹತ್ತಿರ ಶಾಲೆ ಹತ್ತಿರ ಒಂದು ಪಿಚ್ಚನ್ನು ರೆಡಿ ಮಾಡಿಕೊಂಡು ತಾವುಗಳು ಪ್ರತಿನಿತ್ಯ ಆಟ ಆಡಬೇಕು. ಬೆಳಿಗ್ಗೆ ಅಥವಾ ಸಂಜೆ ನೀವು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡುವುದರಿಂದ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಕ್ರೀಡೆ ಎನ್ನುವುದು ಕೇವಲ ಆಟ ಆಡುವುದು ಅಷ್ಟೇ ಅಲ್ಲ ಮಕ್ಕಳೇ, ಈ ಕ್ರೀಡೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಪ್ರತಿನಿತ್ಯ ವಾಕಿಂಗ್, ರನ್ನಿಂಗ್, ಜಾಗಿಂಗ್, ಯಾವುದಾದ್ರೂ ಕ್ರೀಡಾಕೂಟ, ಯೋಗಾಸನ ಈ ಥರದ ಚಟುವಟಿಕೆಗಳಲ್ಲಿ ನಾವು ಪ್ರತಿನಿತ್ಯ ಭಾಗವಹಿಸಬೇಕು. ಪ್ರತಿನಿತ್ಯ ಭಾಗವಹಿಸಿದಾಗ ಇಂಥ ಕ್ರೀಡೆಗಳಿಂದ ನಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಆರೋಗ್ಯ ಉತ್ತಮಗೊಳ್ಳುವುದರ ಜೊತೆಗೆ ಯಾರು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸ್ತೀರ ಅವರು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ. ಹಾಗಾಗಿ ತಾವುಗಳು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಈ ಕ್ರೀಡೆಯನ್ನು ತಮ್ಮಲ್ಲಿ ಮೈಗೂಡಿಸಿಕೊಳ್ಬೇಕು. ಜೊತೆಗೆ ಈ ಕ್ರೀಡೆಯನ್ನು ತಾವುಗಳು ಪ್ರೀತಿಸಬೇಕು, ಅಪ್ಪಿಕೊಳ್ಬೇಕು, ಗೌರವಿಸಬೇಕು. ನನಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟನಪ್ಪ, ನಾನು ತುಂಬ ಚೆನ್ನಾಗಿ ಆಡ್ತೀನಿ, ಗೆದ್ದೇ ಗೆಲ್ತೀನಿ, ನನಗೆ ಇದರಲ್ಲಿ ಆಸಕ್ತಿ ಇದೆ ಎಂಬುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಯಾವುದೇ ಕ್ರೀಡಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ಖಂಡಿತವಾಗಲೂ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ಯಕ್ರಮದ ಪಾಲ್ಪಡೆಯಿನ ಅತಿಥಿಲೆಗ್ ಮಾನಾದಿಗೆ ಮಲ್ತೇರು.
ಹಿರಿಯ ವಾಲಿಬಾಲ್ ಆಟಗಾರ್ತಿ ಲೋರ್ನಾ, ಡಿನೆಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ದ ಎಂಡಿ ಸಂದೇಶ್ ಟಿ ಪೂಜಾರಿ, ಸೂರ್ಯ ಬಿಲ್ಡರ್ಸ್ ಬೊಕ್ಕ ಡೆವಲಪರ್ಸ್ ಕುಡ್ಲದ ಮಾಲಕರು ಆದಿತ್ಯ ಶೆಟ್ಟಿ ಎಕ್ಕಾರ್, ಯುವ ಕಾಂಗ್ರೆಸ್ ರಾಜ್ಯ ಸಮಿತಿ ಸದಸ್ಯರು ಉತ್ತಮ್ ಆಳ್ವ, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಸತೀಶ್ ಕುಮಾರ್, ಅಧ್ಯಕ್ಷರು ಗಿರೀಶ್ ಶೆಟ್ಟಿ, ಲಿಲ್ಲಿ ಪಾಯಸ್, ಮೋಹನ್ ಶಿರ್ಲಾಲ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.